ಪಣವಕಾಸ ಸ್ಥಿತಿಗತಿ ಬುಳಿಚಿಲಾವಡು ಬಂಡಾಲ ಪಾಡನಕಲು ದುಂಬರಡು ಅಕ್ಲೆಗ್ ಬೇರೆ ಮಲ್ಪುನಕ್ಲೆಗ್ ಭದ್ರತೆದ ವಿಶ್ವಾಸ ಮೂಡಾವಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಪಂತೆರ ಬೈಕಂಪಾಡಿದ ಕೆನರಾ ಎಲ್ಲಿಯ ಕೈಗಾರಿಕಾ ಸಂಘದ ನಿಲಿಟ್ ಮಂತ್ರಿಯರ್ನ ಒಟ್ಟುಗೂ ನಡಪೈನ ಪಾತ್ರ ಕಥೆಟ್ ಅರಿಂಚ ಪಂತೆರ ಬೈಕಂಪಾಡಿಡ ಬುಧವಾರ ಕೆನರಾ ಎಲ್ಲಿಯ ಕೈಗಾರಿಕಾ ಸಂಘದ ನಿಲೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲಿಯ ಕೈಗಾರಿಕಾ ಸಂಘದ ನಿಲೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ನ ಒಟ್ಟುಗೂ ಪಾತ್ರಕತೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಡ ಸಂಘದ ಗುರುಕಾರ್ಯರ ಗೌರವ್ ಹೆಗಡೆ ಮಹಾನಗರ ಪಾಲಿಕೆ ಸದಸ್ಯರು ಪುರುಷೋತ್ತಮ ಚಿತ್ರಾಪುರ ಇತದ ಮಂತ್ರಿಯರಿಗೆ ಮರ್ಯಾದೆ ಮಲ್ತೆರು ಮಂತ್ರಿ ಯುಟಿ ಖಾದರ್ ಪಾತಿರ್ದು ಬೈಕಂಪಾಡಿ ಅಥಾರಿಟಿ ಫೈಲ್ ಬತ್ತಿ ನೀಡಿದ ಬೊಕ್ಕ ನಿಕ್ಲಿನ ಒಟ್ಟುಗೂ ಚರ್ಚೆ ಮಲ್ಪೆ ಜಿಲ್ಲೆದ ಪರಿಸರ ಆಚಾರ ವಿಚಾರ ಒರಿಪಾವೊಂದು ಪೋವುಡು ಪಣವಕಾಸು ಸ್ಥಿತಿಗತಿ ಬುಳಿಚಿಲಾವಡು ಬಂಡವಾಳ ಪಾಡುನಕ್ಲು ದುಂಬರಡು ಅಕ್ಲಿಗ್ ಬೇರೆ ಮಲ್ಪುನಕ್ಲಿಗ್ ಭದ್ರತೆದ ವಿಶ್ವಾಸ ಮೂಡಾವಡು ಪಂಡೆ ಅತಿ ಶೀಘ್ರದಲ್ಲೇ ನಿಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತು ಮೇಜರ್ ಇಂಡಸ್ಟ್ರೀಸ್ ಮತ್ತು ನಮ್ಮ ಜಿಲ್ಲಾಧಿಕಾರಿ KIDP ಅವರೊಂದು ಉತ್ತಮವಾದ ಸಭೆ ನಡೆಸಿಕೊಂಡು ಸಂಪೂರ್ಣವಾದ ಒಂದು ಚರ್ಚೆಯನ್ನು ಮಾಡಿ ಅದಕ್ಕೆ ಅವತ್ತೊಂದು ದೀರ್ಘವಾದ ಚಿಂತನೆ ನಡೆಸಿಕೊಂಡು ಅದಕ್ಕೆ ಮುಖಾಂತರ ಒಂದು ವಿಷನನ್ನು ಹಾಕಿಕೊಂಡು ಬಹುಶಃ ಮುಂದೆ ಹೋಗುವಂಥ ಕೆಲಸ ಮಾಡುವ. ನಾನು ಕೂಡ ಬಹುಶಃ ಜಿಲ್ಲಾಧಿಕಾರಿ ಬಂದ ತಕ್ಷಣವೇ ಆ ಡೇಟನ್ನು ಫಿಕ್ಸ್ ಮಾಡಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಅವತ್ತು ನೀವು KIDP ಅವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೇಕಾದ ಸೆಕ್ರೆಟರಿ ಫಾರ್ KIDP ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲಿಗೆ ಕರೆದು ಕೂತ್ಕೊಂಡು ಮಂಗಳೂರು ಕಮಿಷನರ್ ಮತ್ತು ಮೇಯರ್ ಜೊತೆ ಮತ್ತು ನಮ್ಮ DC ಜೊತೆ ಇಲ್ಲೇ ನಮ್ಮ DC ಆಫೀಸರ್ ಕೂತ್ಕೊಂಡು ಚರ್ಚೆ ಮಾಡಿ ಏನೆಲ್ಲ ಈ ಪ್ರದೇಶ ಅಗತ್ಯವಾಗಿ ಆಗಬೇಕಾ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಯೋಜನೆ ತರಬೇಕಾ. ಮೊನ್ನೆ ಮಳೆಯಾದ ಸಂದರ್ಭದಲ್ಲಿ ನಿಮ್ಮ ಸಮಿತಿಯವರು ಬಂದು ಹೇಳಿಕೆ ಕೊಟ್ಟಾಗ ಇಷ್ಟೇ ಮಳೆ ಬಂದರೂ ಅದು ಕೂಡ ನಿಭಾಯಿಸುವಂಥ ಒಂದು ಮೂಲಭೂತ ಸೌಕರ್ಯ ಒದಗಿಸಬೇಕು ಕೇಳಬೇಕು ಒಂದು ನಿಮ್ಮ ಒಂದು ಅನಿಸಿಕೆ ಇದೆ. ಅದನ್ನು ಕೂಡ ನಾವು ಪರಿಗಣಿಸಿಕೊಂಡು ಹೋಗುವಂಥ ವಿಚಾರ ನಾವು ಮಾಡುವ. ಪುರುಷೋತ್ತಮ ಚಿತ್ರಾಪುರ ಪಾತಿರ್ದು KIADP ಅಭಿವೃದ್ಧಿ ಮಾಹಿತಿ ಮಹಾನಗರ ಪಾಲಿಕೆದ ಕೈ ಸೇರ್ದಜಿ ಅಂಚಾದ ಪಾಲಿಕೆದ ಆಲ ಮಲ್ಪುನಂಚ ಇಜ್ಜಿನ್ ಪಂಡೆರ KIDP ಏರಿಯಾದಲ್ಲಿರುವಂಥ KSSIDC ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಏನು ಕೈಗಾರಿಕಾ ವಸಾಹತನ್ನು ಸ್ಥಾಪನೆ ಮಾಡಿದಾರ ಅದನ್ನು ಮಾತ್ರ ನಮಗೆ ಮಂಗಳೂರು ಮಹಾನಗರ ಪಾಲಿಕೆಯವರಿಗೆ ಅಧಿಕೃತವಾಗಿ ಹ್ಯಾಂಡ್ ಓವರ್ ಆಗಿದೆ. ಈ KIDP ಅವರು ಏನು ಡೆವಲಪ್ ಮಾಡಿದ್ದಾರೆ ಕೈಗಾರಿಕಾ ಪ್ರದೇಶ ಅದು ಇಷ್ಟರವರೆಗೆ ನಮಗೆ ಅಧಿಕೃತವಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆಗಲಿಲ್ಲ. ಅಧಿಕೃತವಾಗಿ KIDPಯಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಆಗಿದೆ. ನಾವು ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮಗೆ ತಾಂತ್ರಿಕವಾಗಿ ಸ್ವಲ್ಪ ಅಸಾಧ್ಯವಾಗಿದೆ. ಸಂಘದ ಕಾರ್ಯಂತರ ಐಸಾಕ್ ವಾಸ್ ನಿರ್ದೇಶಕರು MD ಪೂಜಾರಿ ಪಾಲ್ದೆ ತೊಂಡೆರ.